ಪದ್ಯ ಹೇಳಿ ಪರಿಶ್ರಮ ಇಲ್ಲ, ತುಂಬ ಸಮಯ ಆಯಿತು ಪದ್ಯ ಹೇಳದೆ. ಏನಾದರೂ ಹೆಚ್ಚಿಗೆ ಯಾರೇ ಕ್ಷಮಿಸಬೇಕು. ನನಗೆ ಬಲಿಪಭಾಗವತರಲ್ಲಿ ಬಹಳ ಪ್ರೀತಿ, ನಿಮಗೆಲ್ಲ ಗೊತ್ತು. ನಾನು ನಡುಗುತ್ತದೆ ಈಗ ಪದ್ಯ ಹೇಳಲಿಕ್ಕೆ ಹೆದರ್ತೇನೆ. ನಾನು ಒಂದು ದೂತನ ಪದ್ಯ ಹೇಳ್ತೇನೆ. ಕಲಹದಲ್ಲಿ ದೇವಾಂತಕಾದಿಗಳು ಅಳಿದ ವೃತ್ತಾಂತವನು ಬಂದ ಖಳತಿಲಕ ಗರುಹಿದರು ಚಾರಕರಧಿಕ ಭಿಜಿಯಲಿ ಖಳರಾಯ ಲಾಲಿಸೈ ಭಿನ್ನಪವ ಮೊದಲು ಕಳುಹಿದ ಭಟರನೆಲ್ಲ ಸಂಗ್ರಾಮದಲ್ಲಿ ಸತ್ಯದು ಸಾಹಸವ ತೋದರಿಲ್ಲ. ಕದನ ಕಲ್ಲಿಗಳನ್ನು ಸತ್ಯಸಾವಾನರ ಜಗಡಿಸಿದರೆ ಮುದು ಹರಿದು ಜನರಿ ಕದನ ಕಲ್ಲಿಗಳನ್ನು ಸತ್ಯಸಾವಾನರ ಜಗಡಿಸಿದರೆ ಮುದು ಹರಿದು ಲೋಕದ ಜನರಿಗಿರಲಿ ಹೃದಯದೆ ಮುಂದ ಹೃದಯವ ಕಾಣೆನು ಹೆದರಿದರೆಲ್ಲ ಬೆದರಿದರೆಲ್ಲ. ಕಳರಾಯ ಲಾಲಿಸೈ ಭಿನ್ನಪವ ಎಚ್ಚ ನೋಡಿದ ದತ್ತ ಬಂದು ಕಪಿಗಳ ಸೇನೆ ಮುತ್ತಿದೆ ನಗರವ ಮತ್ತಿಂದು ಚಿತ್ತ ವಿಷಯವನು ಮತ್ತ ಗಜಂಗಲ ಮುತ್ತವನು ರೆಮುಲ್ಬತ್ತು ತಮರುತಿರ ಉತ್ತಮಾಯಗಳ ಭಕ್ತಿ ಸಮೂಹವ ಮತ್ತರಿನುತ ಸತೆ ಉತ್ತ ಗೆಲಿದರು. ಖಳರಾಯ ಲಾಲಿಸೈ ಭಿನ್ನಪವ ಪಡವೆ ಧರದುತೆ ಕೇಳು ಚಾರರ ನುಡಿಯ ಕೇಳುತ್ತರಾವಣನು ಕೆಂಗಿರಿಗಳನ್ನು ಸೂಸುತ್ತ ನೌಡನು ರೇಖಚ್ಚಿ ಜಡಿದು ಕಡುಗವ ಹೂಂಕರಿಸು ತಡಿಗಡಿಗೆ ವೀರಾವೇಶದಿಂದಲೀ ಕಡೆಯ ಭೈರವನಂತೆ ಖತಿಯನು ತಾಳುತ್ತಿಂತೆಂದ. ಊರಿಗೆ ಹೆಬ್ಬುಲಿ ಅಜ್ಜುವುದೇ ಹಿಮ್ಮೆಟ್ಟುವೆನೆ ಸಾಗಸ ದಿನವನೀಗ ತರುಣನು ಕಪಿ ಕಟಗರ ಸುಗಳ
ಕಾಯುವುದ ಜನುಜಪತಿ ನಿಂತಿರಲು ಕಾಣುತ್ತನ ಘಮತಿ ಅತಿಕಾಯನಗುತ್ತೆಂದನು ಪಿತಂಗೆ. ಎರಡು ಕೈಗಳನ್ನು ಮೇಲಕ್ಕೆತ್ತಿ ಒಂದು ಜೋರಾದ ಚಪ್ಪಳೆ ಸುಬ್ರಾಯ ಹೊಳ್ಳರಿಗೆ. ಸುಬ್ರಾಯ ಹೊಳ್ಳರು ರಂಗಕ್ಕೆ ಪ್ರವೇಶ ಮಾಡಿದ್ರೆ 0 ಸೆಲ್ಸಿಯಸ್ ಅಲ್ಲಿ ಇದ್ದಂತಹ ಡಿಗ್ರಿ ಒಮ್ಮೆಲೆ 100 ಸೆಲ್ಸಿಯಸ್ಗೆ ಏರಿದ ಹಾಗೆ ಇಡೀ ರಂಗಸ್ಥಳದ ಕಾವನ್ನು ಒಮ್ಮೆಲೆ ಎರಡೇ ಪದ್ಯದಲ್ಲಿ ಏರಿಸಿಬಿಟ್ರು. ಏನೋ ಇದೀಗ ಇವರು ಹೇಳುವ ಹಾಗೆ ಉಂಟ ಇಲ್ಲ ಗೊತ್ತು. ನನಗೆ 60 ಆಯ್ತು. ಮೊದಲಿನ ಚಾರ್ಮಿನಲ್ಲಿ ನಾನು ದುಡಿದಿಲ್ಲ ಅಂತ ನನಗೆ ಗೊತ್ತುಂಟು ಚೆನ್ನಾಗಿ. ಕ್ಷಮಿಸಿ. ಪದ್ಯ ನಾನು ಯಾವಾಗಲೂ ಹೇಳದಿರುವ ಕಾರಣ ಸೊಗಸಾಗಿರ್ಲಿಕ್ಕಿಲ್ಲ, ಅದನ್ನು ಹೇಳಬೇಡಿ. ಸಂತೋಷ.